ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವಂತಹ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮನುಷ್ಯನಿಗೆ ಆಲೋಚನೆಗಳು ಬರುತ್ತವೆ, ಆದರೆ ಯಾವುದೊಂದೇ ಆಲೋಚನೆ ಬಂದ ಕೂಡಲೇ ನಾವು ಕಾರ್ಯಕ್ಕೆ ಇಳಿಯುವುದಲ್ಲ, ಯೋಚಿಸಬೇಕು. ಒಂದಲ್ಲ, 2 ಬಾರಿ, 3 ಬಾರಿ, 4 ಬಾರಿ ಯೋಚಿಸಬೇಕು. ಈ ಯೋಚಿಸಿ ಕೈಗೊಂಡ ಪ್ರತಿಯೊಂದು ನಿರ್ಣಯಗಳು ಸರಿಯಾದ ನಿರ್ಣಯಗಳಾಗಿರುತ್ತವೆ. ದೇವರ ವಾಕ್ಯ ಇದರ ಬಗ್ಗೆ ಇವತ್ತು ನಮಗೆ ತಿಳುವಳಿಕೆಯನ್ನು ನೀಡುತ್ತದೆ. ಆದ್ದರಿಂದ ಈ ದೇವರ ವಾಕ್ಯವನ್ನು ನಾವೆಲ್ಲರೂ ಆಲಿಸೋಣ, ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ 11ನೇ ಅಧ್ಯಾಯದಿಂದ ಆರಿಸಲಾಗಿದೆ. ವಾಕ್ಯ 7ರಿಂದ 10. ದೂಷಣೆ ಮಾಡಬೇಡ, ಯಾವುದನ್ನು ತೂಗಿ ನೋಡುವ ತನಕ. ಬೇಕಾದರೆ ಗದರಿಸು, ಸಂಪೂರ್ಣವಾಗಿ ಅರಿತುಕೊಂಡ ನಂತರ. ಹೇಳಿದ ಮಾತನ್ನು ಕೇಳಿ ತಿಳಿದುಕೊಳ್ಳುವ ತನಕ ಉತ್ತರಿಸಬೇಡ. ಒಬ್ಬನು ಮಾತನಾಡುತ್ತಿರುವಾಗಲೇ ಬಾಯಿ ಬಿಡಬೇಡ. ನಿನಗೆ ಸಂಬಂಧವಿಲ್ಲದ ಚರ್ಚೆಯಲ್ಲಿ ತಲೆ ಹಾಕಬೇಡ. ದುರುಳರ ನ್ಯಾಯಕ್ಕೆ ಕೂರುವಾಗ ಅವರ ಜೊತೆ ಕೂರಬೇಡ. ಮಗನೇ, ಕೈ ಹಾಕಬೇಡ ಕಂಡ ಕೆಲಸಗಳಿಗೆ. ಕೇಡು ತಪ್ಪದು ಅನೇಕ ಕೆಲಸಗಳಿಗೆ ಕೈ ಹಾಕುವವರಿಗೆ. ನೀನು ಅವುಗಳನ್ನು ಹಿಮ್ಮೆಟ್ಟಿಸದಿದ್ದರೆ ಏನನ್ನೂ ಸಾಧಿಸಲಾರೆ. ಬಿಟ್ಟು ಓಡಿದರೆ ಅವುಗಳಿಂದ ತಪ್ಪಿಸಿಕೊಳ್ಳಲಾರೆ. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಚೆನ್ನಾಗಿ ಧ್ಯಾನಿಸೋಣ. ದೂಷಣೆ ಮಾಡಬೇಡ, ಯಾವುದನ್ನು ತೂಗಿ ನೋಡುವ ತನಕ. ಕೆಲವು ಸಮಯದ ಹಿಂದೆ ಒಂದು ಟಿವಿ ಕಾರ್ಯಕ್ರಮದಲ್ಲಿ ನಾನು ನೋಡಿದಂತ ಒಂದು ಘಟನೆ. ಯಾವೊಬ್ಬನು ಯುವಕ, ಅಪರಿಚಿತ ಯುವಕ, ಎಲ್ಲೋ ಸುದ್ದಿ ಆಯಿತು. ಆತನು ಮಕ್ಕಳನ್ನು ಕದಿಯುವ ಕಳ್ಳ ಅಂತ. ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಈ ಯುವಕನ ಹಿಡಿದ್ರು, ಥಳಿಸಿದರು, ಕೊನೆಗೆ ಕೊಂದೇ ಬಿಟ್ರು. ಆತನ ಜೀವ ಹಾರಿ ಹೋಯಿತು. ಆದರೆ ಸತ್ಯ ವಿಷಯ ತಿಳಿಯುವಾಗ ಈತನು ಅಂಥವನಾಗಿರಲಿಲ್ಲ. ಬರೀ ಒಬ್ಬ ದುಡಿದು ತಿನ್ನುವ ವ್ಯಕ್ತಿಯಾಗಿದ್ದ. ಎಲ್ಲೋ ಯಾರೋ ಅವನನ್ನ ತಪ್ಪು ತಿಳಿದುಕೊಂಡರು. ಸಹೋದರ ಸಹೋದರಿಯರೇ, ಅದೆಂತ ದೊಡ್ಡ ದುರಂತ ನೋಡಿ. ಯಾರಿಗೊಬ್ಬನು ಏನೋ ಆಲೋಚನೆ ಹೋಯ್ತು, ಏನು ಮಕ್ಕಳ ಕಳ್ಳ, ಮಕ್ಕಳನ್ನು ಕದಿಯುವ ಕಳ್ಳ ಅಂತ. ಇನ್ನೊಬ್ಬನನ್ನು ಹೇಳಿಬಿಟ್ರೆ ಪರಿಶೀಲನೆ ಇಲ್ಲ, ಮರುಪರಿಶೀಲನೆ ಇಲ್ಲ, ಬರೀ ಕಾರ್ಯಕ್ಕೆ ಇಡುವುದು.
ಪ್ರತಿಕ್ರಿಯೆ ಏನಾಯಿತು? ಒಂದು ಬಡ ಜೀವವೇ ಹೋಯಿತು. ಇಂತಹ ದುರ್ಘಟನೆಗಳು ಸಮಾಜದಲ್ಲಿ ಹಲವಾರು ಬಾರಿ ನಡೆಯುತ್ತವೆ. ಇಂತಹ ದುರ್ಘಟನೆಗಳು ನಡೆದಾಗ ಸಮಾಜದ ಕರ್ತವ್ಯವೇನು? ಒಬ್ಬಳು ಹುಡುಗಿ ಒಂದು ವಿಚಾರಣಾ ಕೇಂದ್ರದಲ್ಲಿರುವಾಗ ನಾನು ನಡೆದಂತಹ ಘಟನೆ, ಅವಳಿಗೊಂದು ಪ್ರಪೋಸಲ್ ಆಯಿತು. ಆದಷ್ಟು ಬೇಗ ಮದುವೆ ಆಗುವ ಒಂದು ಯೋಚನೆ ಆಗ್ತಾ ಇತ್ತು, ಸಿದ್ಧತೆ ಆಗ್ತಾ ಇತ್ತು. ಆದರೆ ಈ ಹುಡುಗಿ ಬಗ್ಗೆ ಯಾರೋ ಒಬ್ಬರು ಮದುವೆ ಆಗುವ ವರನಿಗೆ ತಪ್ಪು ತಿಳುವಳಿಕೆಯನ್ನು ನೀಡಿದ್ರು. ಈ ತಪ್ಪು ತಿಳುವಳಿಕೆ ಆತನಿಗೆ ತಪ್ಪಿ ಆತನು ಯೋಚಿಸಲಿಲ್ಲ, ಪರಿಶೀಲಿಸಲಿಲ್ಲ. ಅನೇಕ ಸಿದ್ಧತೆಗಳು ನಡೆದಿದ್ದವು. ಅರ್ಧದಲ್ಲೇ ಈ ವಾರ ಕೈ ಕೊಟ್ಟ. ಆ ಕೈ ಕೊಟ್ಟದರ ಫಲವಾಗಿ ಈ ಹುಡುಗಿಯ ಬಾಳು ತುಂಬ ಹಾಳಾಯ್ತವು, ತುಂಬ ಗಂಭೀರವಾಗಿ ತೆಗೆದುಕೊಂಡಳು. ಒಂದು ರೀತಿಯ ಮಾನಸಿಕವಾಗಿ ಅಸ್ವಸ್ಥೆ ಆದಂಥ ಪರಿಸ್ಥಿತಿಗೆ ಹೋಯಿತು. ಸಹೋದರ ಸಹೋದರರೇ, ಯಾರೋ ಒಬ್ಬರು ತೆಗೆದುಕೊಂಡ ಅಲ್ಪ ಕಾಲದ ಅಥವಾ ಒಂದು ರೀತಿಯ ಪರಿಶೀಲಿತ ನಿರ್ಧಾರದಿಂದಾಗಿ ಒಬ್ಬರ ಬಾಳು ಜೀವನ ಹಾಳಾಗುವಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತವೆ. ಅದೆಷ್ಟೋ ಸಂದರ್ಭಗಳಲ್ಲಿ ಯಾವುದೋ ವಿಷಯಗಳನ್ನು ನಾವು ಕೇಳುತ್ತೇವೆ, ಮರುಪರಿಶೀಲಿಸುವುದಿಲ್ಲ. ಬದಲಾಗಿ ಅವುಗಳನ್ನು ನಂಬಿ ಅದರ ಮೇಲೆ ನಾವು ಕಾರ್ಯಪ್ರವೃತ್ತರಾಗಿ ಗೊಂದಲಗಳು, ಗಲಭೆಗಳು ಅದೆಷ್ಟೋ ನಡೆದಂಥ ಎಷ್ಟೋ ಸಂದರ್ಭಗಳಿವೆ. ಸಮಾಜದ ಸ್ವಾಸ್ಥ್ಯ ಹಾಳಾಗಿ ಬಿಡುತ್ತೆ, ಕುಟುಂಬದಲ್ಲಿ ಸ್ವಾಸ್ಥ್ಯ ಹಾಳಾಗಿ ಬಿಡುತ್ತೆ, ಇಡೀ ಸಮಾಜವೇ ಗೊಂದಲಮಯವಾಗುತ್ತೆ. ನಾನು ಕೆಲವೊಮ್ಮೆ ಈ TV 9ನಲ್ಲಿ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತೇನೆ, ಬಿಸಿ ಬಿಸಿ ಬಾತ್ ಅಂತ. ಇದರಲ್ಲಿ ಕೆಲವು ವಿಷಯಗಳು, ಅಸಲಿ ವಿಷಯಗಳು ಯಾವುದು, ನಕಲಿ ವಿಷಯಗಳು ಯಾವುದು ಎಂಬುದನ್ನು ಆ ಒಂದು ಕಾರ್ಯಕ್ರಮದಲ್ಲಿ ನಿರೂಪಿಸಲಾಗುತ್ತಿದೆ. ಕೆಲವು ವಿಷಯಗಳನ್ನು ಕೇಳ್ತೆ ಅವರು ತೋರಿಸ್ತಾರೆ, ಅದು ನಿಜವಾದ ಅಸಲಿ ಯಾವುದು, ನಕಲಿ ಯಾವುದು, ಇವುಗಳ ಬಗ್ಗೆ ಒಂದು ಸತ್ಯಾನುಸತ ಪರಿಶೀಲನೆ ನಡೆಯುತ್ತಿದೆ. ಅದೊಂದು ಪ್ರೇಕ್ಷಕರಿಗೆ ಅದೊಂದು ತಿಳುವಳಿಕೆಯನ್ನು ನೀಡಲಾಗುತ್ತದೆ. ಸಹೋದರ ಸಹೋದರಿ, ಇವತ್ತಿನ ದೇವರ ವಾಕ್ಯ ಅದೇ ನಮ್ಗೆ ಹೇಳುತ್ತೆ. ನಾವು ಕೇಳ್ತೀವಿ, ಸಮಾಜದಲ್ಲಿ ವಿಷಯಗಳನ್ನು ನೋಡ್ತೀವಿ, ಘಟನೆಗಳನ್ನು ನೋಡ್ತೀವಿ, ಕುಟುಂಬದಲ್ಲಿ ಇಂಥ ಘಟನೆ ನಡೆಯುತ್ತವೆ, ವ್ಯಕ್ತಿಗಳನ್ನು ಭೇಟಿ ಆಗ್ತೀವಿ, ಅವರ ಜೀವನದ ಒಂದು ರೀತಿಯ ಘಟನೆಗಳನ್ನು ನಾವು ನೋಡ್ತೀವಿ. ಅಂಥ ಒಂದು ವಿಷಯಗಳಲ್ಲಿ ನಾವು ಪ್ರತಿಯೊಬ್ಬರು ಸಮಾಜದಲ್ಲಿ ನಮ್ಮ ಕರ್ತವ್ಯವೇನು ಅಂದರೆ, ನಾವು ಆ ವ್ಯಕ್ತಿಗಳ ಜೀವನದ ಬಗ್ಗೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು, ಯಾವ ರೀತಿಯಲ್ಲಿ ನಾವು ಅವರ ಮೇಲೆ ತೀರ್ಪನ್ನು ನೀಡಬೇಕು. ಇದರ ಮಾತನಾಡುವಾಗ ನಮ್ಮ ಮಾತಿನಲ್ಲಿ, ಕಾರ್ಯದಲ್ಲಿ ಅಥವಾ ಒಂದು ಯೋಚಿಸಬೇಕಾದ ಅಗತ್ಯವಿದೆ ಎಂಬುದನ್ನು ದೇವರ ವಾಕ್ಯ ಇವತ್ತು ನಮಗೆಲ್ಲರಿಗೂ ಹೇಳುತ್ತೆ. ದೂಷಣೆ ಮಾಡಬೇಡ, ಯಾವುದನ್ನು ತೂಗಿ ನೋಡುವ ತನಕ ಸಮಯ ತಗೋ. ಯಾರೋ ಏನು ಹೇಳಿದ್ರು ಹಾರಬೇಡ. ಏನೋ ಒಂದು ಗಳಿಗೆಯಲ್ಲಿ ನಾನೊಂದು ಹೀರೋ ಆಗ್ತೇನಂತ, ಹೀರೋಯಿನ್ ಆಗ್ತೇನಂತ ನೀನು ಏನು ಮಾತ್ರ ಕೊಂಚ ಆಲೋಚನೆ ಮಾಡಿದೆ ಕಾರ್ಯಕ್ಕೆ ಇಳಿದು ಗಲಾಭೆ ಸೃಷ್ಟಿಸಿ ನೀನು ಹೀರೋ ಆಗೋದು ಬೇಡ. ಸಮಾಜದಲ್ಲಿ ಪರಿಶೀಲಿಸು, ಸತ್ಯವನ್ನು ಪರಿಶೀಲಿಸು, ವಿಷಯದ ಬಗ್ಗೆ ತಿಳಿದುಕೊಳ್ಳು, ವ್ಯಕ್ತಿಯನ್ನು ಭೇಟಿಯಾಗು, ಅವರ ಮನಸ್ಥಿತಿಯನ್ನು ತಿಳಿದುಕೋ. ಯಾರೊಬ್ರು ಏನು ಮಾತನಾಡ್ತಾರೆ, ಅವರ ಮನಸ್ಥಿತಿ ಹೇಗಿದೆ, ಯಾವ ಪರಿಸ್ಥಿತಿಯಲ್ಲಿ ಅವರು ಹೇಳಿದ್ದಾರೆ, ಯಾವುದಕ್ಕೋಸ್ಕರ ಹೇಳಿದ್ದಾರೆ, ಅವರ ಚರಿತ್ರೆ ಏನು, ಈ ವಿಷಯದ ಬಗ್ಗೆ ಏನು ಮಾಹಿತಿ ಅಥವಾ ವಿಷಯದ ಬಗ್ಗೆ ಚರಿತ್ರೆ ಏನು ಎಲ್ಲ ತಿಳಿದುಕೊಳ್ಬೇಕು. ನಾವು ತೂಗಿ ನೋಡಬೇಕು, ಅಳೆದು ತೂಗಿ ನೋಡಬೇಕು.
ಗಂಭೀರವಾಗಿ ಪರಿಶೀಲಿಸಬೇಕು. ಸತ್ಯಾನುಸತ್ಯತೆಯನ್ನ ಸರಿಯಾಗಿ ಎಲ್ಲವೂ ಸರಿಯಾಗಿ ತಿಳಿಯುವ ತನಕ ನಾವು ಪರಿಶೀಲಿಸಿ ನೋಡಬೇಕು. ಇದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಇಂಥ ವಿಷಯಗಳಲ್ಲಿ ನಾವು ಇಂಥ ಒಂದು ರೀತಿಯ ಪರಿಶೀಲನೆ ಮಾಡುವುದಿಲ್ಲವೆಂದಾದರೆ ಗಲಭೆಗಳು, ಗೊಂದಲಗಳು ಸೃಷ್ಟಿಯಾಗುತ್ತವೆ. ಮನುಷ್ಯರ ಜೀವನ ದುಃಖಮಯವಾಗುತ್ತೆ. ಯಾರ ಜೀವನಕ್ಕೆ ನಾವು ಕಲ್ಲು ಹೊಡೆಯುತ್ತೇವೆ, ಭವಿಷ್ಯಕ್ಕೆ ಕಲ್ಲು ಹೊಡೆಯುತ್ತೇವೆ, ಸಮಾಜದ ಸ್ವಾಸ್ಥ್ಯಕ್ಕೆ ಕಲ್ಲು ಹೊಡೆಯುತ್ತೇವೆ. ನಾವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತೇವೆ, ವ್ಯಕ್ತಿಗಳ ಬದುಕನ್ನು ಬರ್ಬರವಾಗಿ ನಿಲ್ಲಿಸ್ತೇವೆ. ಇದು ನಮ್ಮ ಮನುಷ್ಯನ ಮಾಡುವ ತಪ್ಪು. ಆದ್ದರಿಂದ ಸಹೋದರ ಸಹೋದರರೇ, ದೇವರ ವಾಕ್ಯ ಹೇಳ್ತದೆ, ದುಡುಕಬೇಡ. ಯಾವ ವಿಷಯದ ಬಗ್ಗೆ ದುಡುಕಬೇಡ. ಸರಿಯಾಗಿ ಆಲೋಚಿಸು, ಸರಿಯಾಗಿ ತಿಳಿದುಕೊಳ್ಳು, ಸರಿಯಾಗಿ ಅಧ್ಯಯನ ಮಾಡು, ಚೆನ್ನಾಗಿ ಪರಿಶೀಲಿಸು, ಮರುಪರಿಶೀಲಿಸು, ಮನಸ್ಥಿತಿಯನ್ನು ತಿಳಿದುಕೋ, ಚರಿತ್ರೆಯನ್ನು ತಿಳಿದುಕೋ, ಆ ಒಂದು ರೀತಿಯ ಇಂಥ ಪರಿಸರವನ್ನು ತಿಳಿದುಕೋ. ಇದೆಲ್ಲವೂ ಅಗತ್ಯ. ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ನಾವು ತುಂಬ ಯೋಚಿಸಬೇಕು. ನಮ್ಮ ನಿರ್ಧಾರಗಳನ್ನು ಪುನಃ ಪರಿಶೀಲಿಸಿ ಅದು ಅಂತಿಮ ನಿರ್ಧಾರಕ್ಕೆ ಬರಬೇಕು. ಇದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ಮುಂದೆ ಹೇಳುತ್ತೆ, ಬೇಕಾದರೆ ಗದರಿಸು, ಸಂಪೂರ್ಣವಾಗಿ ಅರಿತುಕೊಂಡ ನಂತರ. ಸರಿಯಾಗಿ ಅರಿತುಕೊಳ್ಳದೆ ಗದರಿಸಬೇಡ. ಇನ್ನೊಂದು ಟಿವಿಯಲ್ಲಿ ನೋಡಿದಂಥ ಘಟನೆ ನನಗೆ ನೆನಪು ಬರುತ್ತದೆ. ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ದಿನ ಶಾಲೆಗೆ ಲೇಟಾಗಿ ಬರುತ್ತಿದ್ದ. ಇದರಿಂದ ಆ ಒಂದು ರೀತಿಯಲ್ಲಿ ಅಸಮಾಧಾನಗೊಂಡ ಶಿಕ್ಷಕ ದಿನಾ ಈ ಹುಡುಗನಿಗೆ ಅವಮಾನಿಸ್ತಿದ್ರು, ಕೆಲವೊಮ್ಮೆ ಹೊಡೆಯುತ್ತಿದ್ರು, ಬೆತ್ತದಿಂದ ಏಟುಗಳನ್ನು ಕೊಡ್ತಿದ್ರು ಕೈಗೆ. ಈ ಹುಡುಗ ಮೌನವಾಗಿ ಆ ಏಟುಗಳನ್ನು ತಿಂತಿದ್ದ. ಆದರೆ ಅವನು ಶಾಲೆಗೆ ಮಾತ್ರ ದಿನ ಲೇಟಾಗಿ ಬರುತ್ತಿದ್ದ. ಕೆಲವು ಸಮಯ ಹೋಯಿತು. ಬಹಳ ಒಂದು ರೀತಿಯಲ್ಲಿ ಸಹನೆಯಿಂದ ಈ ಏಟು ತಿಂದ ಹುಡುಗನ ಬಗ್ಗೆ ಒಂದು ದಿನ ಶಿಕ್ಷಕರಿಗೊಂದು ಆಲೋಚನೆ ಹೊಡೆಯಿತು. ದಿನ ನಾನು ಇವನಿಗೆ ಪೆಟ್ಟು ಕೊಡ್ತೀನಿ, ಆದರೆ ಇವನು ಏನು ರಿಯಾಕ್ಟ್ ಮಾಡ್ತಿಲ್ಲ, ಸಹಿಸ್ತಾನೆ, ಕಣ್ಣೀರಿಡಿಸ್ತಾನೆ. ಇದನ್ನು ನೋಡ್ಬೇಕಂತ ಪರಿಶೀಲಿಸ್ಬೇಕಂದ ಆ ಶಿಕ್ಷಕ ಒಂದು ದಿನ ಆ ಹುಡುಗನ ಮನೆಗೆ ಹೋಗುತ್ತಾನೆ. ಬೆಳಗ್ಗೆ ಮನೆಗೆ ಹೋಗಿ ಈ ಹುಡುಗನ ಎಲ್ಲ ರೀತಿಯ ಚಲನವಲನ ಗಮನಿಸ್ತಾನೆ. ಈ ಹುಡುಗ ಶಾಲೆಗೆ ಹೋಗುವ ಮೊದಲು, ಸ್ವಲ್ಪ ಸಮಯದ ಮೊದಲು ತನ್ನ ತಾಯಿ ಒಂದು ವೀಲ್ ಚೇರಲ್ಲಿದ್ದರು. ಆ ತಾಯಿಗೆ ಏನು ವೀಲ್ ಚೇರಲ್ಲಿ ಏನನ್ನು ಕೊಟ್ಟು ಅವರನ್ನು ಬೇರೆ ಒಂದು ಕಡೆಗೆ ಒಂದು ಹಾಸ್ಪಿಟಲ್ಗೆ ಅದು ಬೇರೆ ಒಂದು ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಬಿಟ್ಟಂದ್ರೆ ಮನೆಯಲ್ಲಿ ಯಾರು ಇರಲಿಲ್ಲ. ಅಲ್ಲಿಗೆ ಹೋಗಿ ಆ ತಾಯಿಯನ್ನು ಬಿಟ್ಟು ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಪಾಪ ಶಾಲೆಗೆ ಬರುತ್ತಿದ್ದ. ಅವನು ತನ್ನ ತಾಯಿಯ ಆರೈಕೆಯನ್ನು ಮಾಡ್ತಿದ್ದ. ವಿಷಯವನ್ನು ತಿಳಿದುಕೊಂಡ ಶಿಕ್ಷಕರ ಕಣ್ಣಲ್ಲಿ ನೀರಿಳಿಯಿತು. ಇಷ್ಟ ತನಕ ನಾನು ಈ ಹುಡುಗನಿಗೆ ಎಷ್ಟು ಪೆಟ್ಟು ಕೊಟ್ಟಿದ್ದೇನೆ, ಎಷ್ಟು ಇವನಿಗೆ ನೋಯಿಸಿದ್ದೇನೆ, ಈ ಹುಡುಗನಿಗೆ ಎಷ್ಟು ಅವಮಾನಿಸಿದ್ದೇನೆ ಕ್ಲಾಸಿನಲ್ಲಿ, ಅದೆಂತ ದೊಡ್ಡ ತಪ್ಪು ಮಾಡಿದೆ ನಾನು. ಆ ಶಿಕ್ಷಕ ಮರುಗಿದ ತನ್ನ ಕಾರ್ಯಕ್ಕೆ. ಶಾಲೆಗೆ ಬಂದ ನಂತರ ಏನು ಹುಡುಗನಿಗೆ ತೋರಿಸಿದಿಗೆ ಶಾಲೆಗೆ ಬಂದ ಹುಡುಗ ಸೀದಾ ಗುರುಗಳ ಬಳಿಗೆ ಬಂದ. ಕೈಗಳನ್ನು ಚಾಚಿದ ಪೆಟ್ಟುಗಳನ್ನು ಕೊಡ್ಲಿಲ್ಲ ಗುರುಗಳು. ಆತನು ಕಣ್ಣೆತ್ತಿ ನೋಡಿದ್ದ ಶಿಕ್ಷಕರನ್ನ, ಯಾಕೆ ಇವತ್ತು ಪೆಟ್ಟು ಕೊಡ್ತಿಲ್ಲ ನೋಡ್ತಾನೆ. ಶಿಕ್ಷಕನ ಕಣ್ಣಿನಲ್ಲಿ ನೀರಿಡಿಯುತ್ತದೆ. ಆ ಒಂದು ಘಟನೆ ಬಹಳ ಒಂದು ಸಂತೋಷಕರ ಘಟನೆ, ಭಾವಪೂರ್ಣ ಘಟನೆ. ಅದನ್ನು ನೋಡಿದ್ದ ಆ ಹುಡುಗ, ಆಗ ಶಿಕ್ಷಕ ಹೇಳುತ್ತಾನೆ, ಹುಡುಗ ತಪ್ಪು ಮಾಡಿದೆ ನಾನು, ನನ್ನನ್ನು ಕ್ಷಮಿಸು. ಆ ಹುಡುಗ ಆತನ ಕಣ್ಣಲ್ಲಿ ನೀರಿಡುತ್ತದೆ.
ಆ ಶಿಕ್ಷಕ ಆ ಹುಡುಗನನ್ನು ತಪ್ಪಿಕೊಂಡ ಅಂತ ಒಂದು ಘಟನೆ, ಸುಂದರವಾದ ಘಟನೆ. ಸಹೋದರ ಸಹೋದರರೇ, ನೋಡಿ, ಒಂದು ಪರಿಶೀಲಿಸಿದ ನಂತರ ಶಿಕ್ಷಕನಿಗೆ ಆ ಹುಡುಗನ ಬಗ್ಗೆ ಗೊತ್ತಾಯಿತು. ಎಂತಹ ಒಳ್ಳೆಯ ಹುಡುಗ, ತನ್ನ ತಾಯಿಯನ್ನು ಇಂತಹ ಪರಿಸ್ಥಿತಿ ಆರೈಕೆ ಮಾಡಿ ಶಾಲೆಗೆ ಒಂದು ವಿದ್ಯಾಭ್ಯಾಸವನ್ನು ಪಡೆಯುವಂತ ಆ ಒಂದು ರೀತಿ, ಎಂತಹ ಸುಂದರವಾದ ವ್ಯಕ್ತಿತ್ವ. ಇದನ್ನೇ ಗಮನಿಸಬೇಕು. ಆದ್ದರಿಂದ ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಗದರಿಸಬೇಕಾದರೆ ಅರಿತುಕೊಂಡ ನಂತರ. ಏನು ಹೇಳುವ ಮಾತು ನೀನು ಪ್ರತಿಕ್ರಿಯಿಸಿ ಮಾತನ್ನ ಹೇಳ್ತೀಯ. ದೇವರ ವಾಕ್ಯ ಹೇಳುತ್ತೆ, ಹೇಳಿದ ಮಾತನ್ನು ಕೇಳಿ ತಿಳಿದುಕೊಳ್ಳುವ ತನಕ ಉತ್ತರಿಸಬೇಡ. ಯಾರೋ ಒಬ್ರು ನಿನಗೆ ಮಾತನ್ನ ಹೇಳ್ತಾರೆ, ಕೂಡಲೇ ಉತ್ತರಿಸಬೇಡ. ಕೇಳು, ಯೋಚಿಸು, ಉತ್ತರ ಕೊಡ್ಲಿಕ್ಕೆ ಸಮಯವನ್ನು ತೆಗೆದುಕೋ, ಆಲೋಚಿಸಿ ಉತ್ತರ ಕೊಡು. ಯಾಕೆಂದ್ರೆ ಆ ಒಂದು ನೀನು ಕೊಡುವ ಉತ್ತರದಲ್ಲಿ ಪರಿಶೀಲನೆ ಇಲ್ಲವೆಂಬುದಾದರೆ ನೀನು ಒಂದು ತಪ್ಪು ನಿರ್ಧಾರವನ್ನ ಕೊಡ್ತೀಯ. ಇದರಿಂದ ಒಂದೇ ಅವನ ಜೀವನ ಹಾಳಾಗುತ್ತೆ ಅಥವಾ ನಿನ್ನ ಜೀವನಕ್ಕೆ ಕುತ್ತು ಬರುತ್ತದೆ. ಅದನ್ನು ಯೋಚಿಸು. ಮಾತನಾಡುವ ಮೊದಲು ಯೋಚಿಸು. ಏನಾದ್ರೂ ಹೇಳುವ ಮೊದಲು ಯೋಚಿಸು. ಒಬ್ಬನು ಮಾತನಾಡುತ್ತಿರುವಾಗಲೇ ಬಾಯಿ ಬಿಡಬೇಡ. ಒಬ್ಬನು ಮಾತನಾಡ್ತಾನೆ, ಕೇಳಿಕೊಳ್ಳು. ಸಹನೆ ತುಂಬಬೇಕು. ಸರಿಯಾಗಿ ಕೇಳಿಸಿಕೊಳ್ಳು. ಎಲ್ಲವನ್ನ ಅರಗಿಸಿಕೋ. ಮನಸ್ಸಿನಲ್ಲಿ ಆಳವಾಗಿ ಯೋಚಿಸು. ಇವುಗಳನ್ನೆಲ್ಲ ಒಂದು ಆಕಾರವನ್ನು ಕೊಟ್ಟು ನಿನ್ನ ತೀರ್ಪನ್ನು ಮತ್ತೆ ಕೊಡು. ಇದು ಬಹಳ ಮುಖ್ಯ. ಅದನ್ನ ಅವಸರದಲ್ಲಿ ಯಾವತ್ತೂ ಏನು ಆಗಬಾರದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪರಿಶೀಲಿಸಬೇಕು, ಕೇಳಬೇಕು, ಸಹನೆ ಇರಬೇಕು, ಅರಿತುಕೊಳ್ಬೇಕು. ಮುಂದೆ ನಮ್ಗೆ ಹೇಳ್ತದೆ ದೇವರ ವಾಕ್ಯ, ಸಂಬಂಧವಿಲ್ಲದ ಚರ್ಚೆಯಲ್ಲಿ ತಲೆ ಹಾಕಬೇಡ. ಅನೇಕ ಬಾರಿ ನಾವು ಕರೆಯುತ್ತೇವೆ ಅಧಿಕ ಪ್ರಸಂಗಿ. ಇವನೊಬ್ಬ ಎಂತವನ ಅಧಿಕ ಪ್ರಸಂಗಿ. ಕೆಲವು ಅಧಿಕ ಪ್ರಸಂಗಿಗಳಾಗಿದ್ದಾರೆ. ಯಾರೋ ಒಬ್ಬರ ವಿಷಯದಲ್ಲಿ ಹೋಗಿ ಮೂಗು ತೂರಿಸ್ತಾರೆ. ಅವರು ಏನ್ ಮಾಡ್ತಾರೆ, ವಿಷಯ ಗೊತ್ತಿಲ್ಲ, ಅದು ತನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಯಾಕೆ ನಾನು ಮೂಗು ತೂರಿಸ್ಬೇಕು? ಯಾವ್ದ್ರ ಅವರ ನಡುವೆ ಯಾಕೆ ನಾನು ಹೋಗ್ಬೇಕು? ನನ್ನ ಕೆಲಸ ನಾನು ಮಾಡಬೇಕು, ಅವರ ಕೆಲಸ ಅವರು ಮಾಡಲಿ. ಅವರು ಮಾತನಾಡ ಅವರ ವಿಷಯ ಮಾತನಾಡಲಿ. ಅದು ನನಗೆ ಸಂಬಂಧಪಟ್ಟ ವಿಷಯವಲ್ಲ. ಅದನ್ನು ಮೂಗು ತೂರಿಸುವ ಅಗತ್ಯ ಇಲ್ಲ. ಅಧಿಕ ಪ್ರಸಂಗಿಯಾಗಿ ನಾನು ಅದರಲ್ಲಿ ಭಾಗಿಯಾಗುವ ಅಗತ್ಯ ಇಲ್ಲ. ನಾನೇನು ಅದರಲ್ಲಿ ತೀರ್ಪು ಕೊಡುವ ಅಗತ್ಯವಿಲ್ಲ. ಒಳ್ಳೆಯ ಸಹನೆ ಉಳ್ಳವರಾಗೋಣ, ಯೋಚನೆ ಉಳ್ಳವರಾಗೋಣ. ಕೊನೆಗೆ ದೇವರು ಹಾಕಿ ಹೇಳ್ತದೆ, ಮಗನೇ ಕೈ ಹಾಕಬೇಡ ಕಂಡ ಕೆಲಸಗಳಿಗೆ, ಕೇಡು ತಪ್ಪದು ಅನೇಕ ಕೆಲಸಗಳಿಗೆ ಕೈ ಹಾಕುವವರಿಗೆ. ಕೆಲವರಿಗೊಂದು ಅಭ್ಯಾಸ, ಕಂಡ ಕೆಲಸಗಳಲ್ಲಿ ಕೈ ಹಾಕುವುದು, 100 ಕೆಲಸಗಳಲ್ಲಿ ಕೈ ಹಾಕುವುದು. ಸಹೋದರ ಸಹೋದರಿ, ಏನನ್ನ ಮಾಡುತ್ತೀಯ ಚೆನ್ನಾಗಿ ಮಾಡಿಕೋ. ಎಲ್ಲಾ ವಿಷಯಗಳಲ್ಲಿ ಕೈ ಹಾಕಿ ಎಲ್ಲವನ್ನು ಹಾಳು ಮಾಡಿ ಬಿಡಬೇಡ. ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ವಿ ಥಿಂಕ್ ವಿ ಆರ್ ಜಾಕ್ ಆಫ್ ಆಲ್ ಟ್ರೇಡ್. ಎಲ್ಲ ಗೊತ್ತಿದೆ ಅಂತ ಅದಕ್ಕೆ ಎಲ್ಲ ವಿಷಯಗಳು ಕೈ ಮೂಗು ತೂರಿಸ್ತೇವೆ. ಎಲ್ಲ ವಿಷಯಗಳಲ್ಲೂ ಕೈ ಹಾಕ್ತೇವೆ. ಯಾವೊಂದು ವಿಷಯ ಕಂಪ್ಲೀಟ್ ಆಗೋದಿಲ್ಲ. ಅಲ್ಲಿ ಕೈ ಹಾಕ್ತೇವೆ, ಇಲ್ಲಿ ಕೈ ಹಾಕ್ತೇವೆ, ಅವರಿಗೆ ಅಲ್ಲಿಗೆ ಹೋಗ್ತೇವೆ, ಇಲ್ಲಿಗೆ ಹೋಗ್ತೇವೆ, ಎಲ್ಲ ವಿಷಯಗಳು ಮಾಡ್ತೇವೆ. ಆದರೆ ಎಲ್ಲವೂ ಯಾವುದನ್ನು ಕಂಪ್ಲೀಟ್ ಮಾಡಲು, ಕೊನೆಗೊಳಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ಇದಿರಬಾರದು. ಅಂತವನಿಗೆ ಯಾವತ್ತು ಯಶಸ್ಸಿಲ್ಲ. ಆದ್ದರಿಂದ ನೀನು ಅನೇಕ ಕೆಲಸಗಳಿಗೆ ಕೈ ಹಾಕ್ಲಿಕ್ಕೆ ಹೋಗಬೇಡ. ಕಂಡ ಕೆಲಸವನ್ನು ಏನು ಕೈ ಹಾಕುತ್ತೀಯ ಅದನ್ನು ಚೆನ್ನಾಗಿ ಮಾಡು. ಅದು ಬಹಳ ಮುಖ್ಯ. ಏನನ್ನ ಮಾಡ್ತೀಯ ಸಂಪೂರ್ಣವಾಗಿ ಮಾಡು. ಮತ್ತೆ ನೀನು ಬೇರೆ ಕೆಲಸಗಳಿಗೆ ಕೈ ಹಾಕು. ಶಿರಾಕನ ಗ್ರಂಥದಿಂದ ಈ ವಾಕ್ಯವನ್ನು ಕೇಳಿದೆವು. ಸಹೋದರ ಸಹೋದರರೇ, ಇವತ್ತು 2 ವಿಷಯಗಳನ್ನು ಗಂಭೀರವಾಗಿ ತಕ್ಕೊಳ್ಳೋಣ. ಮಾತನಾಡುವ ಮೊದಲು ಯೋಚಿಸೋಣ. ತೀರ್ಪು ಕೊಡುವ ಮೊದಲು ಯೋಚಿಸೋಣ. ಏನೋ ವಿಷಯಕ್ಕೆ ಕೈ ಹಾಕುವ ಮೊದಲು ಯೋಚಿಸೋಣ. ಯೋಚನೆ ಬಹಳ ಮುಖ್ಯ. ಪುನಃ ಪರಿಶೀಲನೆ ಮುಖ್ಯ. ನಿರ್ಧಾರವನ್ನು ತಗೊಳ್ಳುವುದರ ಮೊದಲು ಬಹಳವಾಗಿ ಆಳವಾದ ಪರಿಶೀಲನೆ ಮುಖ್ಯ. ಅವಸರ ಬೇಡ.
ದುಡುಕುತನ ಬೇಡ. ಪ್ರತಿಯೊಂದು ನಿರ್ಧಾರವು ತನ್ನ ಸಮಯ ತಕ್ಕಂತೆ ಆಗಲಿ. ಆತುರದ ನಿರ್ಧಾರಗಳು ಅಪಾಯಕಾರಿ. ಅವುಗಳಿಂದ ಏನು ಒಳ್ಳೆಯದಾಗುವುದಿಲ್ಲ, ದುರಂತವನ್ನೇ ಸೃಷ್ಟಿಸುತ್ತವೆ. ತಪ್ಪುಗಳನ್ನ ಮಾಡಲಿಕ್ಕೆ ನಮಗೆ ಪ್ರಚೋದನೆ ನೀಡುತ್ತೆ. ಆದ್ದರಿಂದ ಅವಸರದ ನಿರ್ಧಾರಗಳು ಬೇಡ. ಸಹನೆಯಿಂದಿರೋಣ, ಕೇಳೋಣ, ಪರಿಶೀಲಿಸೋಣ, ಒಳ್ಳೆಯ ರೀತಿಯಲ್ಲಿ ನಡೆಯೋಣ. ಇದೇ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಮ್ಮ ಜೀವನದಲ್ಲಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಬಾರಿ ತಪ್ಪು ತೀರ್ಪುಗಳನ್ನ ಕೊಡುತ್ತೇವೆ, ತಪ್ಪು ಮಾತುಗಳನ್ನ ಆಡುತ್ತೇವೆ, ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೇವೆ. ಅನೇಕ ಬಾರಿ ಯೋಚಿಸುವ ಶಕ್ತಿ ಸಹನೆ ನಮ್ಮಲ್ಲಿ ಇರುವುದಿಲ್ಲ. ಅದರಿಂದಾಗಿ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೇವೆ. ವೈಯಕ್ತಿಕ ಬದುಕನ್ನ ನಾವು ಬರ್ಬರವನ್ನಾಗಿರುತ್ತೇವೆ. ಅನೇಕ ಬಾರಿ ಇತರರನ್ನು ನೋಯಿಸುತ್ತೇವೆ. ದಯಾಮಯಿ ದೇವರೇ, ಇಂತಹ ರೀತಿಯಲ್ಲಿ ನಾವು ಮಾಡೋ ತಪ್ಪುಗಳನ್ನ ಮನ್ನಿಸಿರಿ. ನಮ್ಮ ಜೀವನದಲ್ಲಿ ನಾವು ಯಾವತ್ತು ಇತರರ ಬಗ್ಗೆ ಮಾತನಾಡುವಾಗ ಸರಿಯಾದ ವಿಷಯಗಳನ್ನು ಯೋಚಿಸಿ ಮಾತನಾಡಲು, ಸರಿಯಾಗಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆ ನಿಮ್ಮ ಶಕ್ತಿಯನ್ನು ನಮಗೆ ನೀಡಿರಿ. ನಮ್ಮ ಜೀವನದಲ್ಲಿ ತಗೊಳ್ಳುವ ನಿರ್ಧಾರ ನಿಮ್ಮ ದೈವ ವಾಕ್ಯಕ್ಕೆ ಸರಿಯಾಗಿ ಹೊಂದಿಕೊಂಡಂತೆ ಇರುವ ನಿರ್ಧಾರಗಳಾಗಲೆಂದು ನಾವು ಪ್ರಾರ್ಥಿಸ್ತೇವೆ ಮತ್ತು ನಿಮ್ಮ ಆಶೀರ್ವಾದನ ಬೇಡುತ್ತೇವೆ. ಆಮೇಲೆ